ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವನಜಾ ಮಲ್ನಾಡ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹೇಗೆ ಸ್ಟೋರ್ ಮಾಡ್ಕೊಳ್ಳೋದು ಪೇಸ್ಟ್ ಮಾಡಿಬಿಟ್ಟು ಅಂತ ನೋಡ್ಕೊಳ್ಳೋಣ. ಈ ಬೆಳ್ಳುಳ್ಳಿಗಳೆಲ್ಲ ತಗೊಂಡು ಈ ಥರ ಸಿಪ್ಪೆ ತೆಗೆದುಕೋಬೇಕು. ಒಣಗಿಸಿ ಬೆಳ್ಳುಳ್ಳಿನ ಈ ಥರ ಒಂದೊಂದು ಎಷ್ಟನ್ನು ತೆಗೆದುಬಿಟ್ಟು ಒಣಗಿಸಿದ್ರೆ ನೋಡಿ ಈಸಿಯಾಗಿ ಸಿಪ್ಪೆ ತೆಗಿಬೋದು. ನೋಡಿ ಆ ಥರ ಹಂಗೆ ಮಾಡಿದ್ರೆ ಸಾಕು, ಸಿಪ್ಪೆ ಎಲ್ಲ ಬಂದುಬಿಡುತ್ತೆ. ಈಸಿಯಾಗಿ ತಕ್ಕೊಂಡು ಬಿಡ್ಬೋದು. ಚೆನ್ನಾಗಿ ಒಣಗಿಸ್ಬೇಕು. ಒಂದು 2-3 ದಿನ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಒಣಗಿಸ್ಬೇಕಾಗುತ್ತೆ. ಒಣಗಿಸ್ಬಿಟ್ಟು ನೋಡಿ ಈ ರೀತಿ ಈಸಿಯಾಗಿ ತೆಗಿಬೋದು. ಈಗೆಲ್ಲ ಒಟ್ಟಿಗೆ ತೆಕ್ಕೊಂಡು ಈ ಅಡುಗೆ ಮಾಡೋಕ್ಕೆಲ್ಲ ಅನುಕೂಲ ಆಗುತ್ತೆ. ಬೆಳಗ್ಗೆ ತಿಂಡಿ ಮಾಡೋಕ್ಕೆ ಬೇಗ ಎಲ್ಲ ಡ್ಯೂಟಿಗೆ ಹೋಗಬೇಕು. ಆ ಟೈಮಲ್ಲೆಲ್ಲ ಈ ಬೆಳ್ಳುಳ್ಳಿನ ಜಜ್ಜಿಕೊಂಡು ಕುತ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇದನ್ನೆಲ್ಲ ಸಿಪ್ಪೆ ಒಂದು ಟೈಮ್ ಇದ್ದಾಗ ತಂದುಬಿಟ್ಟು ಈ ಥರ ಒಣಗಿಸಿ ಸಿಪ್ಪೆಯನ್ನೆಲ್ಲ ತೆಗೆದು ಇದನ್ನೆಲ್ಲ ಪೇಸ್ಟ್ ಮಾಡಿಬಿಟ್ಟು ಸ್ಟೋರ್ ಮಾಡಿಕೊಂಡ್ರೆ ತುಂಬ ದಿನ ಬರುತ್ತೆ. ಬಾಳಿಕೆ ಒಂದು 6 ತಿಂಗಳವರೆಗೂ ಇದು ಕೆಟ್ಟೋಗಲ್ಲ. ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಮಾಡ್ಕೊಳ್ಳೋದು. ಈ ಸಣ್ಣ ಜಾರ್ ಇರುತ್ತಲ್ಲ, ಸಣ್ಣ ಜಾರು ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಬಿಟ್ಟು ಅದಕ್ಕೆ ನೋಡಿ ಹಿಂಗೆ ಹಾಕ್ಬೋದು. ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿ ಇರುತ್ತೆ. ಇದು ಗ್ರೈಂಡ್ ಮಾಡೋಕ್ಕೆ ಕಷ್ಟನೇ. ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಎಣ್ಣೆ ಹಾಕ್ಕೊಬಿಟ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋಬೇಕಾಗುತ್ತೆ. ಉಪ್ಪು ಕೂಡ ನೋಡಿ ಟಾಟಾ ಸಾಲ್ಟ್ ಅಂತ ಹೇಳ್ಬಿಟ್ಟು ಈ ಉಪ್ಪು ತುಂಬ ಹೆಲ್ತಿಗೆ ಒಳ್ಳೆಯದು ಅನ್ನೋ ಉದ್ದೇಶಕ್ಕೆ ಇದನ್ನು ತರ್ಬೋದು. ತರೋಕ್ಕಾಗಿಲ್ಲ ಅಂದರೆ ನೋ ಪ್ರಾಬ್ಲಮ್ಮು, ತರಲೇಬೇಕಂತ ಏನಿಲ್ಲ. ಮಾಮೂಲಿ ಉಪ್ಪನ್ನು ಉಪಯೋಗಿಸ್ಬೋದು. ಮಾಮೂಲಿ ಉಪ್ಪು ಹಾಕಿದ್ರೂ ಟೇಸ್ಟ್ ಮಾಡ್ಕೋಬೋದು, ಅದು ಏನು ಪ್ರಾಬ್ಲಮ್ ಇಲ್ಲ. ಈ ಥರ ಗ್ರೈಂಡರ್ ಮಾಡ್ಕೊಂಡ್ಬಿಟ್ಟು ಅದು ಗ್ರೈಂಡರ್ ಆಗಲ್ಲ. ಸಾಮಾನ್ಯ ಬೆಳ್ಳುಳ್ಳಿ ಗಟ್ಟಿ ಇರುತ್ತೆ, ಹಾಗಾಗಿ ಸ್ವಲ್ಪ ನೀರು ಆ್ಯಡ್ ಮಾಡಬೇಕಾಗುತ್ತೆ. ನೀರು ಮಾಡ್ಕೊಳ್ಳೋಕ್ಕಾಗೋದೇ ಇಲ್ಲ. ಸ್ವಲ್ಪ ಒಂದು ಕಾಲ್ನಷ್ಟು ನೀರು ಹಾಕ್ತದೆ. ಫ್ರಿಜ್ಜಲ್ಲಿರೋದ್ರಿಂದ ಏನೂ ಆಗಲ್ಲ. ತುಂಬ ತಿಂಗಳುಗಳೇ ಬರುತ್ತೆ. ಪೇಸ್ಟ್ ನೋಡಿ ಈ ರೀತಿ ಮಾಡ್ಕೊಂಡ್ಬಿಟ್ಟು ಒಂದು ಕಂಟೈನರಲ್ಲಿ ಹಾಕಿ ಗಟ್ಟಿಯಾಗಿ ಮುಚ್ಚಳ ಹಾಕಿಬಿಟ್ರೆ ಸಖತ್ತಾಗಿರುತ್ತೆ. ಯಾವಾಗ ಬೇಕೋ ಅವಾಗ ತೊಗೊಂಡು ತಕ್ಷಣವೇ ತಿಂಡಿ, ಪಲ್ಯ ಮತ್ತು ಮಟನ್ ಸಾರು, ಚಿಕನ್ ಸಾರು ಎಲ್ಲ ಗ್ರೇವಿಗಳಿಗೆ ಎಲ್ಲದಕ್ಕೂ ಹಾಕ್ಬೋದು. ಪಲ್ಯಗಳು, ಗ್ರೇವಿಗಳು ಏನಕ್ಕೆ ಬೇಕಾದರೂ ಉಪಯೋಗಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಬೆಳ್ಳುಳ್ಳಿ ಪೇಸ್ಟ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬಂದಿದೆ. ಈ ಪೇಸ್ಟು ತುಂಬ ಚೆನ್ನಾಗಿರುತ್ತೆ. ತುಂಬ ದಿನ ಬಾಳಿಕೆನೂ ಬರುತ್ತೆ. ಟೈಮ್ ಇದ್ದಾಗ ಮಾಡಿಟ್ಕೊಳ್ಳಿ. ಸ್ಟೋರ್ ಮಾಡ್ಕೊಂಡಿದ್ರೆ ಯಾವಾಗ ಅಂದ್ರೆ ಅವಾಗ ಮಾಡಿಕೊಂಡು ಉಪಯೋಗಿಸ್ಕೋಬೋದು. ತುಂಬ ಈಸಿ. 2-3 ನಿಮಿಷನೂ ಬೇಕಾಗಲ್ಲ. 3 ನಿಮಿಷದಲ್ಲಿ ಎಲ್ಲ ರೆಡಿ ಮಾಡ್ಕೊಬಿಡ್ಬೋದು. ಒಮ್ಮೆ ನೀವು ಟ್ರೈ ಮಾಡಿ.